ಅವಧೂತ ವೇದ ಸದೃಶ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಅಡಿದಾರರಿಗೆ ಭಕ್ತಿಪೂರ್ಣವಾದ ಪ್ರಣಾಮ ಸಂದಾಯ ಮಾಡುವುದು ಮೂರು ದಿನದ ಮಾತ ಹಿರಿಯ ರಡ್ಡೆ ಬೇರೆಯನ್ನು ಮುಗಿದು ಸೊನ್ನೆಯನ್ನು ಸಂದಾಯ ಮಾಡುವುದು ಮುಗಿದ ಮೊದಲೇ ಇಲ್ಲಿ ವ್ಯಾಸ ಹುಣ್ಣಿಮೆ ಗುರುಗೋಪುರಮೆ ಒಂದು ಧಾರ್ಮಿಕವಾದ ಇಂಡಿಯನ್ ಟೀಚರ್ಸ್ ಡೇ. ಸಾಮಾನ್ಯವಾದ ಟೀಚರ್ಸ್ ಡೇ ಅಂತ ನಮ್ಮಲ್ಲಿ ಸಾಂವಿಧಾನಿಕವಾಗಿ ಜನರಿಗೆ ಒಪ್ಪುವುದೊಂದು ದಿನ ಉಂಟು. ಧಾರ್ಮಿಕವಾಗಿ ಒಂದು ಟೀಚರ್ಸ್ ಡೇ ಇದೆ ಕೂಡ ಅವು ಇಲ್ಲಿ ಟೀಚರ್ ಪಂಪುನ ಟೀಚ್ ಮಲ್ಪುನ ವ್ಯಕ್ತಿಗೆ ಗುರುತುಪುನ ಕುದರದ್ದು ಇಂಜ ಆಳ ఒక ವಿಸ್ತಾರವಾಗಿ ಪದ ಗುರು ಟೀಚರ್ಸ್ ಡೇ ಅಂತ ಮಟ್ಟದ ಈ ಗುರುಕುಲವನ್ನು ಇವರ ಆಚಿ ಆಯ್ತ ವ್ಯಾಪ್ತಿ ವಿಶಾಲವಾದ ಆನಂದ ನಮ್ಮ ಸನಾತನವಾದ ಬದುಕಿನಂಚಿನ ಒಬ್ಬೇ ಧಾರ್ಮಿಕ ಪಠ್ಯ ಇದರ ಸಾಂಸ್ಕೃತಿಕವಾದ ಶಾಸ್ತ್ರೀಯವಾದ ವಿದ್ಯೆ ಸಾಹಿತ್ಯ ಸಂಗೀತ ನಾಟ್ಯ ಆದಿ ಒಬ್ಬೇ ಲಲಿತ ಕಲೆಗೆ ಗುರು ದೇವರನ್ನು ಒಪ್ಪುವುದು ಕೂಡ ಅಕ್ಲೇ ಈ ದಿನ ಈ ಪದ ಕಾಣಿಕೆ ಗುರು ಕಾಣಿಕೆ ಸಂದಾಯ ವಂದನೆ ಮಾಡಿದ್ರು ಅಂಚಾದ ನಮ್ಮ ಬೇತೆ ಬೇತೆ ಕಾಲ ಲೆಕ್ಕಾಚಾರಗಳು ಕೂಡ ಇನಿ ಚಾಂದ್ರಮಾನ ಪ್ರಕಾರಗಳು ಬರ್ಕೊಂಡಂತಿನ ಆಷಾಢ ತಿಂಗಳ ಪುಣ್ಯಮೆ ಸೌರಮಾನ ಲೆಕ್ಕಾಚಾರಗಳು ಸೋಲಾರಿಯಲ್ ಸಿಸ್ಟಮ್ದ ಮುಖೇನ ಕೂಡ ಇನಿ ಕಾರ್ತೆಲದ ಪುಣ್ಯಮೆ ಈ ಆಷಾಢದ ಪುಣ್ಯಮೆಯನ್ನು ಗಣನೆಗೆ ಒಂದು ಇನ್ನಿತ ದಿನ ವ್ಯಾಸ ಹುಣ್ಣಿಮೆ ಎಂದು ಆಚರಣೆ ಮಾಡುವ ಕ್ರಮ. ಕೃಷ್ಣದ್ವೈಪಾಯನ ಕುದರೀತಿಯ ವ್ಯಾಸ ಮಹರ್ಷಿಗಳು ನಮ್ಮ ವೇದಗಳು ಪ್ರಾರಂಭದ ಹಂತಗಳು ಮುಂಜೆ ಆಗಿದ್ದರೆ ಏಕಸದೃಶ ವೇದ ಅಂತ ಮುಂಜೆ ವೇದ ಮೂಲ ವೇದ. ಆ ವೇದನು ಆಶ್ವಾಸ ಪರಿಚ್ಛೇದ ವಿಭಾಗ ಲಕ್ಷಣ ಪ್ರಾಕಾರಾದಿ ವಿಚಾರವನ್ನು ಆಧಾರವಾದ ಜೀವನು ಆಕಾರವಾದ ಜೀವನು ಆ ವೇದನು 4 ಭಾಗವಾದ ಮಾಡಬೇಕು. ಈ 4 ಭಾಗ ಮಂತಿರದಾದ ನಮ್ಮ ಋಗ್ವೇದ ಸಾಮವೇದ ಯಜುರ್ವೇದ ಅಥರ್ವ ವೇದ ಚತುರ್ವೇದಗಳು ಬರ್ತದೆ. ಅಂಚಾದ ಈ ಚತುರ್ವೇದದಲ್ಲಿ ಸುರುತ್ತಾದ ವಿಭಜನೆ ಮಂತಿನ ವ್ಯಾಸ ವ್ಯಾಸ ಪಂಚುರ ಶಬ್ದದ ಅರ್ಥನೇ ವಿಭಜನದ ರೇಖೆ. ಕನ್ನಡ ಮೀಡಿಯಂ ಅಕಸ್ಮಾತ್ ರೇಖಾಗಣಿತ ಕಲ್ತಿದ್ದ ಕೇಂದ್ರದ ಮೂಲಕ 2 ಪರಿಧಿಗಳಿಗೆ ಹಾದು ಹೋಗುವ ಗೆರೆಗೆ ವ್ಯಾಸ ಎನ್ನುತ್ತೇವೆ ಎಂದು ವ್ಯಾಖ್ಯಾನಕ್ಕೆ ತಂದು ಅವೇ ವ್ಯಾಸ ಅವೇ ಅರ್ಥ ವೇದನ ವಿಭಜನೆ ಮಂತಿರದಾದ ವ್ಯಾಸ. ಆ ವ್ಯಾಸ ಮಹರ್ಷಿ ಹುಟ್ಟುದಿನ ದಿನ ಈ ಆಷಾಢ ಹುಣ್ಣಿಮೆ. ಐದು ಇಡೀ ಸಪ್ತ ಋಷಿಗಳ ಗಣಟ್ಟು ವ್ಯಾಸ ಮುನಿಗುಲ್ಲ ಉಳಿ ಅರ್ಥ ಅಂದ್ರೆ ಜಗತ್ತೇ ಭಾರತದ ಇಡೀ ಜಗತ್ತು ಒಪ್ಪುವುದಿಲ್ಲ ಅತ್ಯಂತ ಶ್ರೀಮಂತ ಮತ್ತು ಸಮೃದ್ಧವಾಗಿ ಹೆಚ್ಚಿನ ಕಾವ್ಯವಾದ ಮಹಾಭಾರತ ಕಾವ್ಯದ ಉದೀಪಕ್ಕೂ ಕಾರಣ ಆಗಿರೋದ್ರ ವೇದ ಮಹರ್ಷಿ ಸಪ್ತ ಮಹರ್ಷಿ ಮಂತ್ರಿಸಿದ ಗೌರವಗಳು ಆ ದಿನವನ್ನು ಗುರುಕುಲೆ ಮೀಸಲು ಹೆಚ್ಚ ಸರ್ವಪಡಿ ರಾಧಾಕೃಷ್ಣನಿಯರು ಆರಂಭ ಅಂಚಾದ ಸಾರ್ವಕಾಲಿಕವಾದ ಈ ದಿನನು ಗುರುಕುಲೆಗೆ ಅರ್ಪಣೆ ಮಾಡಿಕೊಳ್ಳುವುದು ಅನ್ನುವ ಪ್ರತಿ ನಮಗೆ ಗೊತ್ತುಂಟು. ಗುರು ಪಂಪರ ಕಲ್ಪನೆ ದಿನೇ ದಿನೇ ಶಿಥಿಲ ನಮ್ಮ ನಡುಕು ಆನಿಕಾರುಡಿನ ಆ ಎತ್ತರದ ಪಿತ್ತರದ ಮಳೆದ ಗುರು ಇಲ್ಲಿ ಜನರಿಗೆ ಖಾಲಿ ಬದುಕದ ಒಂದು ಭಾಗವು ಟೀಚ್ ಮಾಡ್ಕೊಂಡ ಟೀಚರ್ ಈಗ ಅದನ್ನ ಸಂಬಳದ ಬೆಂಬಲ ಪ್ರತಿದವಾಗಿ ನಮ್ಮ ಪರಿಗಣನೆ ಮಾಡ್ಕೊಂಡು ಆಂಡ ಇಂಥ ದಿನ ನಮ್ಮ ಗುರುಕುಲೆಗಳು ವಿಶಾಲ ಅರ್ಥದ ವ್ಯಾಪ್ತಿಯನ್ನು ಚಿಂತನೆ ಮಾಡ್ಕೊಂಡ ಗೌರವ ಮಾಡ್ಕೊಂಡ ಅಗತ್ಯವು ಇಲ್ಲಿ ಮಾತಾ ಕಾನೂನ ಮಾತ ನಿರ್ಬಂಧ ನಿಬಂಧನೆಗಳ ಮಾತ ವಿಚಾರದ ಅವು ವಿದ್ಯಾರ್ಥಿ ಪರವಾದ ನಮ್ಗೆ ಗೊತ್ತುಂಟು. ಅಕಸ್ಮಾತ್ ಆಗಿ ಒಂದು ಟೀಚರ್ ಆಧಾರ ಅಪರಾಧ ಮೊತ್ತದ ಎಲ್ಲ ಸಂಗತಿ ಆಗುವುದು ವಿದ್ಯಾರ್ಥಿಗಳು ಟೀಚರ್ಗೆ ಹಾಕದಲ್ಲ ಅವರು ಸುದ್ದಿ ಆಗ್ತದೆ. ಬಣ್ಣ ವಿದ್ಯಾರ್ಥಿ ಪರವಾದ ಈ ಕಾಲ ಮಾಡುವುದು ಶಿಕ್ಷಕರು ಬಂದ್ಕೊಂಡ್ರೆ ನಿಶಸ್ತ್ರಾಧಾರಿ ಯೋಧನೆ ತಿಲಕ ಈ ಹತ್ಯಾರದ ಅಂತಿನ ಬಣ್ಣ ಆಯುಧದ ಅಂತಿನ ಯೋಧ ಎಂಜ ಯುದ್ಧ ಭೂಮಿ ತನ್ನ ಚಾಕಚಕ್ಯದ ಮಾತ್ರ ಗೆಂದರ ಸಾಧ್ಯ ಅಲ್ಲ ಆಯುಧ ಬಳಕೆ ಮಾಡ್ತಾರೆ. ಅಂಚನೆ ಒಂದು ತರಗತಿ ಉದಯುವವರಿ ಗುರು ವಾ ಒಂದು ಬೆಟ್ಟ ಬಡುವರಿ ನೆರಳೆ
ವಾಲೆಲ್ಲ ಅವೇ ಮನೋಧರ್ಮ ಉಳಿಯುವ ಸಾಧ್ಯತೆ ಅಂಚಾದ ನಮ್ಮ ಏಕವುಲ ಗುರುಕುಲ ನಮ್ಮ ಮಕ್ಕಳಲ್ಲಿ ಹಿರಿಯರು ಅವು ಇಲ್ಲಡೆ ಭಿಕ್ಷೆಗೋಸ್ಕರ ಬತ್ತಿ ನೆಂಚಿನ ಒಂದು ಭಿಕ್ಷುಕೆ ಆಟ ವಯಸ್ಸು ಮಲ್ಲ ಆಟ ನಮ್ಮ ಆ ವ್ಯಕ್ತಿಯನ್ನು ಗೌರವನೇ ಸಂಬೋಧನೆ ಮಾಡೋದು ಅವಾಗ ಜೋಕ್ಲೈನ್ ತುಪ್ಪ ಜೋಕ್ಲೈನ್ ಕಲ್ಪುವ ಕೂಡ ವ್ಯಕ್ತಿಯನ್ನು ಗೌರವನೇ ಲೆಕ್ಕುವಂಚಿನ ಅಭ್ಯಾಸಗಳು ನಮ್ಮ ಸೇಲ್ಸ್ ಮ್ಯಾನ್ ಕೂಡ ನೇರ ವ್ಯಕ್ತಿ ಬರ್ತಾರೆ ಏಕವಚನ ಚಲಂಚಿನ ಗೌರವ ತಾಂತೆ ನಮ್ಮ ಪರಿಗಣನೆ ಮಾಡ್ತಾರೆ ಅಕನ್ನ ಮನಸ್ಸಿನ ವಿಚಲಿತ ಆಗುವಂಚಾದ ಅಂಚಿನ ಗುರುಗಳನ್ನು ತೂಪನ ದಿನಗಳು ಬರಡು ಇಲ್ಲಿ ನಮಗೆ ಮಾತಾಡಿಲ್ಲ ಜೀವಂತಿಗೆ ಕೊಡ್ತಿನ ಚೈತನ್ಯದ ಗುರುವಾಯ ಹೆಚ್ಚಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಸನ್ನಿಧಾನ ಇದೆಲ್ಲ ಆತ್ಮೀಯರು ಮಾರ್ಗದರ್ಶಕರಾಗಿನ ಗೋಪಾಲಕೃಷ್ಣ ಸೋಮೇಶ್ವರ ಆನ ಮುಂತಾಗಿ ನಮ್ಮ ಮಾತೆಲ್ಲ ಇಷ್ಟಮಿತರಲ್ಲಿ ಏಕ ಮನಸ್ಸನ್ನು ಸೇರುವುದು ಆ ಗುರು ಪೌರ್ಣಮಿ ಇನಿ ನಮ್ಮ ಆಚರಣೆ ಮಾಡ್ಕೊಳ್ಳುತ್ತ ಬಾರಿ ಸಂಕೀರ್ತನೆಯಾಗಿ ಪುಣ್ಯ ಸೇವೆಯನ್ನು ಸಂದಾಯ ಮಾಡ್ತದೆ ನೃತ್ಯ ಭಜನಾಗಿ ಪುಣ್ಯ ಸೇವೆಯನ್ನು ಸಂದಾಯ ಮಾಡ್ತದೆ ಇದು ಗುರುಗಳಿಗೆ ಪ್ರಸನ್ನ ಕಾಲದ ಮಹಾಪೂಜೆ ಸಮರ್ಪಣೆ ಆಗೋದು ಪ್ರಸಾದ ವಿತರಣೆ ಆಗುವುದು ದಿನಗಳಿಗೆ ನಮ್ಮ ಈ ಗುರು ಪೌರ್ಣಮಿ ದಿನದ ಮಾತ್ರ ಸೀಮಿತ ಆಗುವಂತೆ ಪ್ರತಿದಿನದ ಗುರುಗುಣ ಬಗ್ಗೆ ಬೆಟ್ಟೆ ಒಂಜಿ ಗೌರವ ದೆತ್ತುನಕ ಗೌರವ ಕೊಪ್ಪುನಕ ಅವಳು ಹೋಗ ವಿಶೇಷವಾದ ಇಲ್ಲಿ ಮುಂಜಕ್ಷರ ಕಲ್ಪಾಡ ಒಂದು ವೃತ್ತಿನ ಕಲ್ಪಾಡಲ್ಲ ಅದನ್ನು ಗುರು ಮನ್ಪುನಚ್ಚಿನ ಪರಿಗಣನೆಗೆ ಅವು ಕಾರಣ ಹೋಗ ನಮ್ಮ ಉಲೈಗೆ ಒಂದು ಒಮ್ಮತ ಇದ್ದದ್ದು ದಾದಪೂರ ಉಳಿದ ಧರ್ಮ ಶಿಕ್ಷಣದಲ್ಲಿ ಅವನು ಬೇರೆ ಬೇರೆ ತರಗತಿಗಳ ಅವನ್ನ ಅವೇ ನಮೂನೆ ಒಂದು ಭಾರತೀಯತೆ ವಿನಯವಂತಿಕೆ ಇದ್ದದ್ದು ಉಳೆಪುನಚ್ಚಿನ ಮನಸ್ಥಿತಿ ನಮ್ಮ ಜೋಗುಲೋದ ಯಾವುದು ಬನ್ನೋದು ಈ ಪುಣ್ಯ ಸಂದರ್ಭಗಳು ಮುಂಚಿನೊಂದಿ ನಾನು ಪಾತ್ರರನ್ನು ಗುರುಕುಲ ಬಗ್ಗೆ ಈ ದಿನದ ಮಹತ್ವದ ಬಗ್ಗೆ ಕಲಿಯರೆ ಅವಕಾಶ ಪೂರ್ಣಂಚಿನ ಮಾತ್ರಗಳು ವಂದನೆ ಮತ್ತೊಂದು ಮನಸ್ಸು ಒಡೆಯಲು ದೇಶವ್ಯಾಪ್ತಿಯಾದ ಗುರು ಸದೃಶವಾಗಿ ಚಿಂತನೆ ಜಾಗೃತವನ್ನು ಮಾತ ಪಾತ್ರದಲ್ಲ ಗುರುಕುಲ ಪುಣ್ಯಚರಣದ ಅರ್ಪಣೆ ಮಾಡುತ್ತೇವೆ.
ಗೋವಿಂದನ್ನಿ ಗೋವಿಂದ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. Vale.